ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಹಯೋಗದೊಂದಿಗೆ ಶ್ರೀ ಬಾಲಾಂಜನೇಯ ಜಿಮ್ನಾಶಿಯಂ ತನ್ನ 75ನೇ ವರ್ಷಾಚರಣೆ ಅಂಗವಾಗಿ 47ನೇ ಪುರುಷರ ಹಾಗೂ 39ನೇ ಮಹಿಳೆಯರ ರಾಷ್ಟ್ರೀಯ ಸೀನಿಯರ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಸ್ಪರ್ಧೆಗೆ ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಚಾಲನೆ ಸಿಕ್ಕಿತು. ದೇಶದ ವಿವಿಧ ಭಾಗಗಳಿಂದ ವಿಶ್ವ ಹಾಗೂ ಏಷ್ಯನ್ ದಾಖಲೆ ಮಾಡಿದ 500ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಿದ್ದ ಈ ಸ್ಪರ್ಧೆಗೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಎ ಸದಾನಂದ ಶೆಟ್ಟಿಯವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಬಾಲಾಂಜನೇಯ ಜಿಮ್ನಾಶಿಯಂ ತನ್ನ 75ನೇ ವರ್ಷಾಚರಣೆ ಅಂಗವಾಗಿ ರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನ ಆಯೋಜನೆ ಮಾಡಿರುವುದು ಸಂತಸದ ವಿಚಾರ. ಶ್ರೀ ಬಾಲಾಂಜನೇಯ ಜಿಮ್ನಾಶಿಯಂಗೆ ಕ್ರೀಡಾ ಪೋಷಕ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಸಂತೋಷದ ದಿವಸ ಇತ್ತು. 1983ರಲ್ಲಿ ನ್ಯಾಷನಲ್ಸ್ ಆಗಿದೆ, 93ರಲ್ಲಿ ನ್ಯಾಷನಲ್ ಆಗಿದೆ, 2003ರಲ್ಲಿ ನ್ಯಾಷನಲ್ಸ್ ಆಗಿದೆ, 13ರಲ್ಲಿ ನ್ಯಾಷನಲ್ ಆಗಿದೆ. ಈಗ 22ರಲ್ಲಿ ಒಂದು ವರ್ಷ ಮೊದಲೇ ನ್ಯಾಷನಲ್ಸ್, 5ನೇ ನ್ಯಾಷನಲ್ಸ್ ಇಲ್ಲಿ ನಡೀತಾ ಇರೋದು. ಇಂಥ ಒಂದು ಸುಸಂದರ್ಭದಲ್ಲಿ ಭಾಗವಹಿಸುವ ಅವಕಾಶ ನಮಗೆಲ್ಲ ಸಿಕ್ಕಿದೆ. ಮುಂಬೈಯಿಂದೆಲ್ಲ ಬಂದಿದ್ದಾರೆ. ಈ ವರ್ಷ ಶ್ರೀ ಬಾಲಾಂಜನೇಯ ಜಿಮ್ನೇಜಿಯಂ ಮಂಗಳೂರಿಗೆ ಸ್ಟೇಟ್ ಕ್ರೀಡಾ ಪೋಷಕ ಅವಾರ್ಡ್ ಜಿಮ್ ಅಂತ 2021ರಲ್ಲಿ ಅವಾರ್ಡ್ ಬಂದಿದೆ. ಅದು ಬಹಳ ಸಂತೋಷದ ವಿಷಯ. ಮೂಡದ ಮಾಜಿ ಅಧ್ಯಕ್ಷ ತೇಜೋಮಯ ಅವರು ಮಂಗಳೂರಿನ ಪವರ್ ಲಿಫ್ಟರ್ಗಳ ಸಾಧನೆಯ ಬಗ್ಗೆ ವಿವರಿಸಿದರು. The name of the gymnasium has spread all over the world because the power lifters and earlier days weightlifters who has come out from the Balanjana gymnasiums were the champions in the national level and international level. So we are very proud to have that national level championships is conducting in the name of the on behalf of the 75th birth of our gymnasium Balanjana. ಪವರ್ ಲಿಫ್ಟಿಂಗ್ ಇಂಡಿಯಾದ ಅಧ್ಯಕ್ಷ ರಾಜೇಶ್ ತಿವಾರಿ ಕಲಶ ಅನಾವರಣವನ್ನಗೊಳಿಸಿದರು. ಉದ್ಯಮಿ ಪ್ರದೀಪ್ ಶೆಟ್ಟಿ ಪವರ್ ಲಿಫ್ಟಿಂಗ್ ಭಾರವನ್ನ ತಳ್ಳುವ ಮೂಲಕ ಸಾಂಸ್ಕೃತಿಕವಾಗಿ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಶುಭ ಹಾರೈಸಿದರು. Manglore is one of the best place in terms of weather at this point of time, and I'm happy Satish has taken the onus of giving you a wonderful setting. I'm sure the tournament will progress accordingly. Once again, I remind you about the importance and the need to play fair. Again, NADA is here. You will be tested. And in all our competition, we'll continue our strive to provide a clean powerlifting as it boosts the image of India. In the international arena, India is now one of the torchbearer for fight against dope and provide clear, fair and eventful games. ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಸತೀಶ್ ಕುಮಾರ್ ಕುದ್ರೋಳಿ, ಮಾಜಿ ಮೇಯರ್ ಪುರಂದರದಾಸ್ ಕೂಳೂರು, ಬಾಲಾಂಜನೇಯ ಜಿಮ್ನಾಶಿಯಂನ ಅಧ್ಯಕ್ಷ ಉಮೇಶ್ ಗಟ್ಟಿ, ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಖಜಾಂಚಿ ಜಯರಾಮ್ ಎಂ, ಮಧುಚಂದ್ರ, ಪಿಜೆ ಜೋಸೆಫ್, ಅನುರಾಗ್ ಬಂಗೇರಾ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.